ರಾಷ್ಟ್ರೀಯ ಪೋಷಣ್ ಅಭಿಯಾನ ಯೋಜನೆಯಡಿ ಪೋಷಣ್ ಮಾಸಾಚರಣೆಗೆ ಚಾಲನೆ ನೀಡಲಾಯಿತು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಶಿಶು ಅಭಿವೃದ್ಧಿ ಯೋಜನೆ ಬಂಟ್ವಾಳ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ರೋಟರಿ ಕ್ಲಬ್ ಬಂಟ್ವಾಳ, ರೋಟರಿ ಆನ್ಸ್ ಕ್ಲಬ್ ಬಂಟ್ವಾಳ, ಆಯುಷ್ ಇಲಾಖೆ ಮತ್ತು ಸ್ತ್ರೀ ಶಕ್ತಿ ಒಕ್ಕೂಟಗಳ ಸಂಯುಕ್ತ ಆಶ್ರಯದಲ್ಲಿ ರಾಷ್ಟ್ರೀಯ ಪೋಷಣ್ ಅಭಿಯಾನ ಯೋಜನೆಯಡಿ ಪೋಷಣ್ ಮಾಸಾಚರಣೆ ಕಾರ್ಯಕ್ರಮದ ಉದ್ಘಾಟನೆ ಹಾಗೂ ಸ್ತ್ರೀ ಶಕ್ತಿ ಸಂಘದ ಸದಸ್ಯರು ತಯಾರಿಸಿದ ವಸ್ತು ಪ್ರದರ್ಶನ ಮಾರಾಟ ಮೇಳದ ಉದ್ಘಾಟನೆ ಬಿಸಿ ರೋಡ್ ರೋಟರಿ ಕ್ಲಬ್ ಸಭಾಂಗಣದಲ್ಲಿ ನಡೆಯಿತು. ಸಭಾ ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟಿಸಿದ ರೋಟರಿ ಕ್ಲಬ್ ಅಧ್ಯಕ್ಷ ಮಹಮ್ಮದ್ ಒಳವೂರು ಮಾತನಾಡಿ, ಸರ್ಕಾರದ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರಲು ಇಲಾಖೆಯ ಜೊತೆ ಸಂಘ ಸಂಸ್ಥೆಗಳು ಸಹಕಾರ ನೀಡಿದರೆ ಮಾತ್ರ ಯಶಸ್ವಿಯಾಗುತ್ತದೆ ಎಂದು ಹೇಳಿದರು. ನಾವು ಇಲ್ಲೇ ಕೂತ್ಕೊಳ್ಳಿ, ಖಂಡಿತವಾಗಿ ತಮ್ಮ ಹತ್ರ ಎಲ್ಲರೂ ಕೂಡ ಬಂದು ಈಗ ಒಮ್ಮೆ ಭೇಟಿ ಮಾಡಿ ಆಮೇಲೆ ನಾವು ಮೇಲಿನ ಸಭಾಂಗಣಕ್ಕೆ ಹೋಗ್ತಾ ಇದ್ದೇವೆ. ನಿಮಗೆ ಎಲ್ಲರೂ ಕೂಡ ವ್ಯಾಪಾರವನ್ನು ಒಳ್ಳೆ ರೀತಿಯಲ್ಲಿ ಮಾಡ್ತಾರೆ ಅಂತ ಹೇಳ್ತಾ, ಅದರಲ್ಲಿ ರಕ್ತಹೀನತೆ ಕಂಡು ಬರ್ತದೆ. ಅದಕ್ಕೆ ಕೆಲವು ಅಂಶಗಳನ್ನ ಮುಖ್ಯವಾಗಿ ಹೇಳೋದಾದ್ರೆ, ಮೊದಲು ಎಲ್ಲದನ್ನು ಸೇವಿಸ್ತೇವೆ, ತುಂಬಾ ಚೆನ್ನಾಗಿ ಊಟ ಮಾಡ್ತೇವೆ, ಆದ್ರೂ ಕೂಡ ಕಬ್ಬಿಣದ ಅಂಶ ಕೊರತೆಯಿಂದ ನಮಗೆ ಹಿಮೋಗ್ಲೋಬಿನ್ ಪರ್ಸೆಂಟೇಜ್ ಕಮ್ಮಿ ಇದೆ ಅಂತ ಹೇಳಿಕೊಂಡು ಬರುವಂತಹ ರೋಗಿಗಳು ಅನೇಕ ಇದ್ದಾರೆ. ಮುಖ್ಯವಾಗಿ ಅವರು ಒಂದು ಸಣ್ಣ ತಪ್ಪನ್ನ ಮಾಡಿರ್ತಾರೆ. ಯಾವುದಂದ್ರೆ ಹೊಟ್ಟೆಯಲ್ಲಿರುವ ಹುಡುಗಿಗೆ ಕೊಟ್ಟು ಅವರನ್ನು ಉತ್ತಮ ರೀತಿಯಲ್ಲಿ ಯಾವ ರೀತಿಯಲ್ಲಿ ಅವರಿಗೆ ಮಾರ್ಗದರ್ಶನ ಮಾಹಿತಿಯನ್ನು ಕೊಟ್ಟು ಅವರನ್ನು ಸದಾ ಬೇಕು. ಮತ್ತೆ ಉತ್ತಮವಾದ ಒಂದು ನಮ್ಮ ಸರ್ಕಾರವು ಕೂಡ ಇದರ ಬಗ್ಗೆ ಮಕ್ಕಳ ಬಗ್ಗೆ ತುಂಬಾ ಕೇರ್ ತಗೊಳ್ತಾ ಇದೆ. ಹಿಂಗೆಲ್ಲ ತಿಳಿದಿದೆ. ಈಗ ಇದರ ಬಗ್ಗೆ ಮಾಸಾಚರಣೆ ಕೂಡ ಆಚರಣೆ ಮಾಡಿದ್ರೆ ನಾವು ಹಲವು ಗಾಯತ್ರಿ ಮೇಡಮ್ ಹಲವು ಪ್ರೋಗ್ರಾಮ್ಗಳನ್ನು ಮಾಡಿದ್ದಾರೆ, ಕಾರ್ಯಕ್ರಮಗಳನ್ನು. ಯಾಕಂದ್ರೆ ಫಸ್ಟ್ ಇಂದಲೂ ಅವರಿಗೆ ಒಂದೇ ಮಕ್ಕಳ ಪೋಷಣೆ ಬಗ್ಗೆ ಅವರಿಗೆ ಪೌಷ್ಟಿಕ ನಿಯಂತ್ರಣ ಮಾಡುವಂಥದ್ದು ಕೂಡ ಈ ಒಂದು ಕಾರ್ಯಕ್ರಮದ ಒಂದು ಉದ್ದೇಶ ಆಗಿರ್ತದೆ. ಇದಕ್ಕೆ ಒಂದು 4 ಆಧಾರ ಸ್ತಂಭಗಳನ್ನು ಗುರುತಿಸಿದ್ದಾರೆ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡುವಾಗ. ಒಂದು ಒಗ್ಗೂಡಿಸುವಿಕೆ ಅಂದ್ರೆ ವಿವಿಧ ಇಲಾಖೆಗಳಲ್ಲಿ ಮಹಿಳೆಯರಿಗೆ ಸಂಬಂಧಪಟ್ಟ ಕಾರ್ಯಕ್ರಮಗಳು ಹಲವಿರುತ್ತದೆ. ಮುಖ್ಯವಾಗಿ ನಮಗೆ ರಿಲೇಟೆಡ್ ಇಲಾಖೆ ಜೊತೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಆಯುಷ್ ಇಲಾಖೆ, ಹಾಗೆ ತೋಟಗಾರಿಕಾ ಇಲಾಖೆ, ಹಾಗೆ ತಾಲೂಕು ಪಂಚಾಯತ್ನ ಸ್ಥಳೀಯ ಆಡಳಿತ ಅಂದ್ರೆ ಗ್ರಾಮ ಪಂಚಾಯತ್ ಇರ್ಬೋದು, ತಾಲೂಕು ಪಂಚಾಯತ್ ಇರ್ಬೋದು ಅಥವಾ ಪುರಸಭೆ ಇರ್ಬೋದು. ಯಾಕಂದ್ರೆ ಮಹಿಳೆಯ